ಹೆಂಡತಿ ಮತ್ತು ಆಕೆಯ ಪ್ರಿಯಕರ ಸೇರಿ ಗಂಡನನ್ನ ಕೊಲೆ ಮಾಡುತ್ತಿರುವ ಸುದ್ದಿಗಳ ನಡುವೆ ಉತ್ತರ ಪ್ರದೇಶದಲ್ಲಿ ಪತಿಯೊಬ್ಬ ಹೆಂಡತಿಯನ್ನ ಆಕೆಯ ಪ್ರಿಯತಮನಿಗೆ ಕೊಟ್ಟು ಮದುವೆ ಮಾಡಿದ ಘಟನೆ ಉತ್ತರ ಪ್ರದೇಶದಿಂದ ವರದಿಯಾಗಿದೆ. ಉತ್ತರ ಪ್ರದೇಶ ರಾಜ್ಯದ ಸಂತ ಕಬೀರ್ ದಾಸ್ ಜಿಲ್ಲೆಯ ಬಬ್ಲು ಎಂಬಾತನು 2017ರಲ್ಲಿ ರಾಧಿಕಾ ಎಂಬಾಕೆಯನ್ನ ಮದುವೆಯಾಗಿದ್ದ. ಇಬ್ಬರು ಮಕ್ಕಳು ಇದ್ದಾರೆ. ಕುಟುಂಬ ನಿರ್ವಹಣೆಗಾಗಿ ಬಬ್ಲು ಕೊಲ್ಲಿಯಲ್ಲಿ ಕೆಲಸ ಮಾಡುತ್ತಿದ್ದ. ಇತ್ತ ಹೆಂಡತಿಗೆ ವಿಶಾಲ್ ಕುಮಾರ್ ಎಂಬ ಇನ್ನೊಬ್ಬನೊಂದಿಗೆ ಸ್ನೇಹವಾಗಿದೆ. ವಿಷಯ ತಿಳಿದು ಊರಿಗೆ ಬಂದ ಬಬ್ಲು ನಿನಗೆ ಒಬ್ಬರು ಮಾತ್ರ ಸಿಗುತ್ತಾರೆ ಎಂದು ಆಕೆಗೆ ಆಯ್ಕೆ ಬಿಟ್ಟ. ಆಕೆ ಹಳೆಯ ಗಂಡನಿಗಿಂತ ಹೊಸ ಗಂಡನೇ ಇರಲಿ ಎಂತಳು. ಅನಂತರ ಬಬ್ಲು ಮನೆಯವರು ಮತ್ತು ಊರ ಹಿರಿಯರ ಮನವೊಲಿಸಿದ. ಊರಿನ ದೇವಸ್ಥಾನದಲ್ಲಿ ಹೆಂಡತಿ ಮತ್ತು ಆಕೆಯ ಪ್ರಿಯಕರನಿಗೆ ತಾನೇ ನಿಂತು ಮದುವೆ ಮಾಡಿಸಿದ. 7 ಮತ್ತು 9 ವರ್ಷದ ನನ್ನ ಮಕ್ಕಳನ್ನ ನಾನೇ ಸಾಕಿಕೊಳ್ಳುತ್ತೇನೆ ಎಂದು ಬಬ್ಲು ಊರಿನವರೆದುರು ಹೇಳಿದ್ದಾನೆ. ರಾಧಿಕಳು ಒಪ್ಪಿದ್ದಾಳೆ. VNR Gold.